ಮಂಜೇಶ್ವರ ತೌಡುಗೋಳಿ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ 66 ಸಂಪರ್ಕಿಸುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಲಾ ಕಾಲೇಜು, ಹಾರ್ಬರ್ ಆಫೀಸ್, ಜನಸಾಮಾನ್ಯರು ಸೇರಿದಂತೆ ಅತಿ ಹೆಚ್ಚು ಜನ ಬಾಹುಳ್ಯವಿರುವ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜು ಜಂಕ್ಷನ್ನಲ್ಲಿ ಅತ್ಯಗತ್ಯವಾಗಿರುವ ಫುಟ್ ಓವರ್ ಬ್ರಿಡ್ಜ್ ಸ್ಥಾಪನೆಗೆ ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳು ನಡೆಯುತ್ತಿವೆಯಾದರೂ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿದ್ದು, ಸಮಸ್ಯೆಗೆ ತಕ್ಷಣ ಪರಿಹಾರ ಕಲ್ಪಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಆದಾಗ್ಯೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಧೋರಣೆ ತಳೆದಿರುವುದು ಅತ್ಯಂತ ದೌರ್ಭಾಗ್ಯಕರ ಸಂಗತಿ. ಈ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ತುರ್ತಾಗಿ ಪರಿಹಾರ ಕಂಡುಕೊಳ್ಳುವ ಸದುದ್ದೇಶದಿಂದ ನಾಗರಿಕರು, ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜು ವಿದ್ಯಾರ್ಥಿ ಒಕ್ಕೂಟಗಳು, ಲಾ ಕಾಲೇಜು ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಏಕದಿನ ಸೂಚನಾ ಮುಷ್ಕರ ಹಾಗೂ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಮುಷ್ಕರ ಸಹಿ ಅಭಿಯಾನದಲ್ಲಿ ಜನಪ್ರತಿನಿಧಿಗಳಾದ ಜಿನ್ ಲವಿನಾ ಮೊಂತೇರು, ಮೊಹಮ್ಮದ್ ಸಿದ್ದಿಕ್, ಯಾದವ ಬಡಾಚೆ, ಆಯಿಷತ್ ರುಬೀನಾ, ನೇತರದ ಕಿಯರ್ ಜಯಾನಂದ್, ಪಿಎಚ್ ಅಬ್ದುಲ್ ಹಮೀದ್, ಡಿಎಂಕೆ ಮೊಹಮ್ಮದ್, ಅಶ್ವಿನಿ ಎಂಎಲ್, ರಾಮಕೃಷ್ಣ ಕಡಂಬಾರು, ಶರೀಫ್ ಪಾಬೂರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ರು. ಬ್ರಿಡ್ಜ್ಗಳು ಬೇಕು, ಹಾಗೇನೆ ಫ್ಲೈಓವರ್ಗಳು ಬರಬೇಕು ಅಂತ ಹೇಳುವಂತದ್ದು ಎಲ್ಲ ನಕ್ಷೆಯನ್ನು ಮಾಡಿಕೊಂಡು ನಾವು ಮೊದಲಿಂದ ಎಂಎಲ್ಎ, ಎಂಪಿ ಹಾಗೆ ರಾಜ್ಯದ ಮಂತ್ರಿಗಳು ಯಾರಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯ ರಸ್ತೆ ಸಾರಿಗೆ ಸಂಬಂಧಪಟ್ಟಂತ ಮಂತ್ರಿಗಳನ್ನು ನಾವು ಭೇಟಿಯಾಗಿದ್ದೇವೆ. ಪ್ರತಿಯೊಬ್ಬರನ್ನು ಭೇಟಿಯಾದ ನಂತರ ಇದು ಆಗ್ಲಿಲ್ಲ ಅಂತ ಹೇಳಿದ ನಂತರ ಮೂರು ಸತಿ ನಾವು ದೆಹಲಿಗೆ ಹೋಗಿದ್ದೇವೆ. ನಾನು ಹೋಗಿದ್ದೇನೆ 3 ಸತಿ. ಒಂದು ಸತಿ ನಾನು ಏನು ಅಂತ ಹೇಳಿದ್ರೆ, ಎಲ್ಲರೂ ನಾನು, ಉಪಾಧ್ಯಕ್ಷರು, ಯಾದವ್ ಸರ್ ಹಾಗೂ ಆದರ್ಶ್ ಮೆಂಬರ್ ನಾವು 4 ಜನ ಸೇರಿಕೊಂಡು ದೆಹಲಿಯಲ್ಲಿ ಹೋದಾಗ 2 ದಿನಗಳ ಕಾಲ ಕಾದಿದ್ದೆವು. ಅಪಾಯಿಂಟ್ಮೆಂಟ್ ತೆಗೆದುಕೊಂಡ ನಂತರ ಸಮೇತ 2 ದಿನಗಳ ಕಾಲ ಕಾದು ಸಿಕ್ಕದಿದ್ದ ನಂತರ ಅಲ್ಲಿಯ ಸಾರಿಗೆ ಸಚಿವರಾದಂತಹ ಶ್ರೀಮಾನ್ ಹರ್ಷ ಮಲ್ಹೋತ್ರಾ ಅವರ ಹತ್ರ ನಾವು ಮನವಿಯನ್ನು ಕೊಟ್ಟಿದ್ದೆವು. ಅದಾದ ನಂತರ ಪುನಃ ಒಂದು 2 ತಿಂಗಳ ಗ್ಯಾಪ್ನಲ್ಲಿ ನಾನು ಸುಪ್ರೀಂ ಕೋರ್ಟಿನ ಒಬ್ರು ಅಲ್ಲಿ ಅಡ್ವೊಕೇಟಿನ ಒಂದು ಸಹಾಯ ಪಡೆದುಕೊಂಡು ಅವರನ್ನು ಭೇಟಿಯಾಗಲಿಕ್ಕೆ ಪ್ರಯತ್ನ 3 ದಿನಗಳ ಕಾಲ ನಾನು ಅಲ್ಲಿ ಕಾದಿದ್ದೆ. ಆಗ ಸಮೇತ ನಮಗೆ, ಯಾಕಂದ್ರೆ ನಾವು ಇಲ್ಲಿರುವಂತದ್ದು ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ನಾವೇನು ದೊಡ್ಡ ಮಂತ್ರಿಗಳಲ್ಲ. 3 ದಿನಗಳ ಕಾದು ನಂತರ ಸಮೇತ ನನಗೆ ಸಿಗದಿದ್ದಾಗ 3ನೇ ಸತಿಗೆ ನಾಗ್ಪುರಕ್ಕೆ ಹೋಗಿ, ಹೆಚ್ಚಾಗಿ ಅವರು ದೆಹಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದಿಲ್ಲ, ನಾಗ್ಪುರದಲ್ಲಿ ಅವರು ಕಾರ್ಯನಿರ್ವಹಣೆ ಜಾಸ್ತಿಯಾಗಿ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾಗ್ಪುರಕ್ಕೆ ಹೋಗಿ ಅಪಾಯಿಂಟ್ಮೆಂಟ್ ತೆಗೆದಾಗ 3ನೇ ಸತಿಗೆ ನನಗೆ ಅಪಾಯಿಂಟ್ಮೆಂಟ್ ಅವರ ಮನೆಯಲ್ಲಿ ಸಿಕ್ಕಿದಂತದ್ದು. ಅವರ ಕೈಯಲ್ಲೇ ಹೋಗಿ ನಾನು ಹೀಗೆ ಅಂತ ಅವರಿಗೆ ವಿವರಣೆ ಮಾಡಿ ನಮ್ಮ ಸಮಸ್ಯೆಯನ್ನು ನಾವು ಹೇಳಿದ್ದೇವೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. See that all our furnitures are number 1 in quality and price. Free delivery with warranty. Think luxury, live luxury. Free delivery with warranty. Tamam finest quality at affordable price. Tamam Furniture World, Uppala, Bandiyod, Udyawar. Now at Mangalore.